ಒಬ್ಬರು ಖಾಕಿದಾರಿಯಾದಂಥ ಪೊಲೀಸ್ ಅಧಿಕಾರಿಯವರನ್ನು ನಾವು ನೋಡ್ತಾ ಇದ್ದೇವೆ. ಅವರು ವಲಯ ಅರಣ್ಯಾಧಿಕಾರಿಗಳು. ಕಳೆದ 2 ವರ್ಷಗಳ ಹಿಂದೆ ಉಳ್ಳಾಳ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂಥ ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ರವರ ಒಂದು ಕನಸಿನ ಕೂಸಾದ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ಕೋಟಿ ಮರ ಯೋಜನೆಗೆ ಚಾಲನೆಯನ್ನು ಬಹುಶಃ ಅವರ ನೇತೃತ್ವದಲ್ಲಿ ಜನಾಬ್ ಅಬ್ದುಲ್ ರಶೀದ್ ರವರ ಕನಸಿನ ಕೂಸಾಗಿ ಇಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಈ ಯೋಜನೆಯ ಮುಂದುವರಿದ ಭಾಗವನ್ನು ಇವತ್ತು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317D ಇಲ್ಲಿ ಆಯೋಜಿಸಿದೆ ಎಂಬುದನ್ನು ತಿಳಿಸಲಿಕ್ಕೆ ಸಂತೋಷ ಪಡಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮ ಲಯನ್ಸ್ ಕ್ಲಬ್ನವರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕೊಡಗು ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು ಈ 4 ಜಿಲ್ಲೆಗಳನ್ನ ತೆಗೆದುಕೊಂಡು ಪ್ರಸಕ್ತ ಸಾಲು ಮರ ಯೋಜನೆಯನ್ನು 1 ಲಕ್ಷ ಮರ ನೆಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಈ ಉದ್ದೇಶವನ್ನು ಇಟ್ಕೊಂಡಂತ ಈ ಲಯನ್ಸ್ ಕ್ಲಬ್ ಪ್ರಪ್ರಥಮವಾಗಿ ಉಳ್ಳಾಲದಲ್ಲಿ ವೀರರಾಣಿ ಅಬ್ಬಕ್ಕನ ನಾಡಾದಂತಹ ಉಳ್ಳಾಲದಲ್ಲಿ ಉದ್ಬಕ್ಕ ವಿರುದ್ಧದಿಂದ ತೊಕ್ಕೋಟಿನವರೆಗೆ ಸಾಲು ಮರಗಳನ್ನ ಅಬ್ಬಕ್ಕ ಸಾಲು ಮರ ಯೋಜನೆ ಎಂಬಂತ ಒಂದು ಕಾರ್ಯಕ್ರಮದೊಟ್ಟಿಗೆ ಪ್ರಾರಂಭಿಸಿ ಇಡೀ 4 ಜಿಲ್ಲೆಗಳಲ್ಲಿ ಇವತ್ತು ಹಸಿರು ಕ್ರಾಂತಿಯನ್ನು ಮಾಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಂಡು ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯನ್ನು ಸಂಪರ್ಕಿಸಿದಂತ ಸಂದರ್ಭದಲ್ಲಿ ಅಧ್ಯಕ್ಷರಾದಂತ ಅಲ್ಹಾಜ್ ಅಬ್ದುಲ್ ರಶೀದ್ ರವರು ಅವರ ಕನಸಿನ ಕೂಸನ್ನ ಬಹುಶಃ ಇವತ್ತು ಪೋಷಿಸಿ ಬೆಳೆಸುವಂತ ಒಂದು ಯೋಜನೆಗಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೀವಿ. ಎಲ್ಲಾ ಸಂಘ ಸಂಸ್ಥೆಗಳಿಗೆ, ಅದೇ ರೀತಿಯಲ್ಲಿ ಮಸೀದಿಯಲ್ಲಿ ಇರುವಂತಹ ಎಲ್ಲ ಜನರಿಗೆ, ಅವರ ಅಧೀನದಲ್ಲಿ ಬರುವಂತಹ 17 ವಿದ್ಯಾಸಂಸ್ಥೆಗಳಿಗೂ ಈಗಾಗಲೇ ಸೂಚಿಸಿದ್ದಾರೆ. ನಿಮ್ಮ ಕಾಂಪೌಂಡಿನೊಳಗೆ ಹಸಿರು ಕ್ರಾಂತಿಯನ್ನು ಅದನ್ನಲ್ಲಿ ಪೋಷಿಸುವಂತ ಒಂದು ಕೆಲಸವನ್ನ ನೀವು ಮಾಡಬೇಕು ಎಂಬಂತ ನಿಟ್ಟಿನಲ್ಲಿ ಕಳೆದ ವರ್ಷ ಅಬ್ಬಕ್ಕ ವೃತ್ತದಿಂದ ತೊಕ್ಕೋಟಿನವರೆಗೆ ನೆಟ್ಟಂತ ಗಿಡಗಳನ್ನು ಪೋಷಿಸುವಂತ ಒಂದು ವ್ಯವಸ್ಥೆಯನ್ನು ನಮ್ಮದೇ ಕೆಲವು ವಿದ್ಯಾಸಂಸ್ಥೆಗಳಿಗೂ ಅವರು ನೀಡಿ ಇದರ ಕಾರ್ಯಯೋಜನೆಗೆ ಅವರು ಬಹುಶಃ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಶ್ರೀಧರ್ ಅವರು ಬಹಳಷ್ಟು ಸಹಕಾರವನ್ನು ಈ ಸಂದರ್ಭದಲ್ಲಿ ನಮಗೆ ನೀಡಿದ್ದಾರೆ ಅಂತೇಳಿ ನಾವಿಲ್ಲಿ ನೆನಪಿಸಿಕೊಳ್ತಾ ನಮ್ಮ ಉಳ್ಳಾಲ ಕೇಂದ್ರ ಜುಮಾ ಮಸೀದಿ ಅಧ್ಯಕ್ಷರಾದಂತ ಜನಾಬ್ ಹಾಜಿ ಅಬ್ದುಲ್ ರಶೀದ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಪ್ರೀತಿಯಿಂದ ನೋಡಿಕೊಂಡಂತ ಒಬ್ಬ ವೀರರಾಣಿ ಅಬ್ಬಕ್ಕ ಶ್ರೀಮತಿ ವಾಣಿ ಅವರು ಬಹುಶಃ ಕಳೆದ ಚುನಾವಣೆ ನಿಮಿತ್ತ ಅವರು ವರ್ಗಾವಣೆಗೊಂಡು ಹುಣಸೂರಿಗೆ ಹೋಗಿದ್ದು ಇವತ್ತು ಬಹುಶಃ ಅವರು ಜಾಯಿನ್ ಒಂದು ಅದ್ದೂರಿ ಸಮಾರಂಭದ ಮೂಲಕ ಉಳ್ಳಾಲದಲ್ಲಿ ನಾವು ಅವರನ್ನು ಸ್ವಾಗತಿಸಿ ಜಾಯಿನ್ ಮಾಡಿಕೊಳ್ತಾ ಇದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ತಾ ವಾಣಿಯವರನ್ನ ನಾನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಪ್ರಾಜೆಕ್ಟ್ ಆಫೀಸರ್ ಆದಂತ ಮಿತ್ರ ಉಮರಪ್ಪರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 3-1D ಇದರ ಸದಸ್ಯರುಗಳಾದಂತಹ ತಾರನಾಥ್ ಶೆಟ್ಟಿ ಬೋಳ, ನಾಗೇಶ್ ಕುಮಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಸೈಯದ್ ಮದನಿ ಚಾರಿಟಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರಾದಂತಹ ಹಾಜಿ UK ಇಬ್ರಾಹಿಂ ರವರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಜಮಾತಿನ ಸದಸ್ಯರಾದಂತ ಲತೀಫ್ ರವರು ನಮ್ಮೊಟ್ಟಿಗಿದ್ದಾರೆ. ಜಮಾತಿನ ಸದಸ್ಯರಾದಂತ ಅಲಿಮೋನ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಳ್ಳಾಲ ಲಯನ್ಸ್ ಕ್ಲಬ್ನ ಚೋಟಮಂಗಳೂರು ಲಯನ್ಸ್ ಕ್ಲಬ್ನ ಸದಸ್ಯರುಗಳು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಪ್ರೇರಣಾ ಪುರುಷರಾದಂತ ಉಳ್ಳಾಲ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ನ ಅಧೀನದಲ್ಲಿ ಬರುವಂತ ಎಲ್ಲ ವಿದ್ಯಾಸಂಸ್ಥೆಗಳ ಸಾಧಾರಣ 17 ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳಾಗಿದ್ದುಕೊಂಡು ಈ ಕಾರ್ಯಕ್ರಮದ ರೂವಾರಿಯಾದಂತ ಜನಾಬ್ ಹಾಜಿ ಅಬ್ದುಲ್ ಲತೀಫ್ ರವರು ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇಂದಿನ ಪರಿಸ್ಥಿತಿ ಜಾಗತಿಕ ಮಟ್ಟದಲ್ಲಿ ತಾಪಮಾನ ಏರ್ತಾ ಇದೆ. ಮುಂದೆ ನಮ್ಮ ಈ ಭೂಮಿಯನ್ನ ಸುಸ್ಥಿರವಾಗಿ ನಾವು ಸರಿಯಾಗಿ ಇರಿಸಿಕೊಳ್ಬೇಕಿದ್ರೆ ಪರಿಸರವನ್ನ ಕಾಪಾಡುವುದು ಬಹಳ ಮುಖ್ಯ. ಪರಿಸರ ಅನ್ನುವಂಥದ್ದು ಹಿಂದಿನ ಕಾಲದಲ್ಲಿ ಕೇವಲ ಸಾಹಿತಿಗಳಿಗೆ ಮೀಸಲಾಗಿತ್ತು. ಆದರೆ ಇಂದಿನ ದಿನದಲ್ಲಿ ಅದು ಪ್ರತಿಯೊಬ್ಬರು ಗಂಭೀರವಾಗಿ ಚಿಂತನೆ ಮಾಡತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ, ನಮ್ಮ ಮುಂದಿನ ತಲೆಮಾರಿಗೆ, ನಮ್ಮ ಮರಿ ಮೊಮ್ಮಕ್ಕಳಿಗೆ ಸೇರಿದಂತಹ ಭೂಮಿ. ಇದನ್ನು ಸುಸ್ಥಿರವಾಗಿ ಮುಂದಿನ ಜನಾಂಗಕ್ಕೆ ಬಿಟ್ಟು ಕೊಡುವಂಥದ್ದು ನಮ್ಮ ಉತ್ತರದಾಯಿತ್ವ. ಹಾಗಾಗಿ ಆ ಕೆಲಸವನ್ನು ನಾವೆಲ್ಲರೂ ಪ್ರೀತಿಯಿಂದ ಮಾಡುವ. ಈ ಭೂಮಿಯ ಬಗ್ಗೆ ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ, ಪ್ರಕೃತಿಯ ಬಗ್ಗೆ, ಪರಿಸರದ ಬಗ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆ ಹಲವಾರು ಸಂಘಟನೆಗಳೊಂದಿಗೆ ಕೈಜೋಡಿಸಿ
ಎಲ್ಲ ಕೆಲಸಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶೇಷವಾದಂತಹ ಆದ್ಯತೆಯನ್ನು ಕೊಟ್ಟಿದೆ. ಹಾಗಾಗಿ ಈ ಪರಿಸರದಲ್ಲಿ ಈ ಕೆಲಸಕ್ಕೆ ಕೈ ಜೋಡಿಸ್ತಕ್ಕಂಥ ಎಲ್ಲ ಸಂಘಟನೆಗಳಿಗೆ ನನ್ನ ಮನದಾಳದ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ಮಾಧವುಳ್ಳಾಳರಿಗೆ ನನ್ನ ಪ್ರೀತಿಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕಾಗಿ ಒಂದು ದೇವದಾಸ್ ಭಂಡಾರಿ ಅವರು ನಿಮ್ಮದೇ ಊರಿನ ಮಗ, ಇಲ್ಲಿ ಕೂರ್ನಾಡಲ್ಲಿ ಅವರ ವಾಸ್ತವ್ಯ, ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋದವರು ದೇವದಾಸ್ ಭಂಡಾರಿ ಅವರು. ಹಾಗಾಗಿ ಈ ವರ್ಷ ನಮಗೆ ಕೃಷಿಯ ಬಗ್ಗೆ ಅತ್ಯುನ್ನತವಾದ ಎಲ್ಲ ರೀತಿಯ ಜಾಗೃತಿಯನ್ನು ತರಿಸಿಕೊಟ್ಟು ಆ ನಗರ ಸ್ಥಾನದಲ್ಲಿ ನಗರದಲ್ಲಿರುವ ನಮಗೆಲ್ಲರಿಗೂ ಕೃಷಿಯ ಮಹತ್ವದ ಬಗ್ಗೆ ಹೇಳಿ ನಮ್ಮನ್ನು ಕೂಡ ಗದ್ದೆಗಿಳಿಸಿ ಕೃಷಿಯ ಮಹತ್ವವನ್ನು ಹೇಳಿಪಡಿಸಿದವರು ನಾಯಕರಾದ ದೇವದಾಸ್ ಭಂಡಾರಿ ಅವರು. ಅತ್ಯಂತ ಯಶಸ್ಸಿನ ರಾಜ್ಯ. ನೀರಿಗಾಗಿ ಅರಣ್ಯ, ಉಸಿರಿಗಾಗಿ ಅರಣ್ಯ, ನಮ್ಮ ಬದುಕಿಗಾಗಿ ಅರಣ್ಯ. ನಾವು ಬದುಕಬೇಕಂದ್ರೆ ಒಂದೇ ಈ ಭೂಮಿಯಲ್ಲಿ ಒಂದೇ ನಮ್ಗೆ ಅವಕಾಶ ಇರೋದು ಸಸಿಗಳನ್ನು ನೆಡುವುದು, ಮರಗಳನ್ನು ಉಳಿಸ್ಕೊಳ್ಳುವುದು ಅಷ್ಟೇ ಕೆಲಸ. ಅದನ್ನು ಮಾಡಿದ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾವುದೇ ನಮ್ಮ ಎಷ್ಟೇ ಜಗತ್ತು ವಿಜ್ಞಾನದಲ್ಲಿ ಮುಂದುವರಿದ್ರು ಇದನ್ನ ಮೀರಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವೆಲ್ಲ ಮುಂದೆ ಒಂದು ಒಳ್ಳೆಯ ಸುಸಂಸ್ಕೃತರಾಗಿ ಒಳ್ಳೆ ಆರೋಗ್ಯವಂತರಾಗಿ ಬದುಕಬೇಕಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲಲ್ಲಿ ಒಂದು ಸಸಿ ನೆಡಿ. ಆ ಸಸಿ ನೆಡುವ ಜಾಗ ಹರಿಸುವ ಮೊದಲು ನಿಮ್ಮ ಮನಸ್ಸಲ್ಲಿ ನಾನು ಸಸಿ ನೆಡಬೇಕು, ಸಸಿ ನನ್ನನ್ನು ಬದುಕಿಸ್ತದೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಸಸಿ ನೆಡ್ಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಜಾಗ ಕೊಡಿ. ಆ ನಂತರ ಭೂಮಿಯಲ್ಲಿ ಜಾಗ ಹರಿಸಿ. ಆಗ ಭೂಮಿಯಲ್ಲಿ ಖಂಡಿತವಾಗಿ ಎಲ್ಲಾದ್ರೂ ಜಾಗ ಸಿಗುತ್ತೆ. ಮನೆ ಅಂತಿಲ್ಲ, ನಿಮ್ ಶಾಲೆ ಇರ್ಬೋದು, ಅದು ಪಕ್ಕದ ರಸ್ತೆ ಇರ್ಬೋದು, ಇಲ್ಲ ಪಕ್ಕದ ಮನೆ ಇರ್ಬೋದು, ಸಸಿ ಎಲ್ಲಿ ನೆಟ್ಟರು ಬದುಕ್ತದೆ. ಅದಕ್ಕೆ ಜಾತಿ, ಧರ್ಮ, ಮತ ಅಥವಾ ಬೇರೆ ಯಾವುದೇ ಒಂದು ಭೂಮಿಯಲ್ಲಿ ವ್ಯತ್ಯಾಸಗಳಿಲ್ಲ, ಎಲ್ಲಿ ನೆಟ್ಟರು ಬದುಕ್ತದೆ. ಹಾಗಾಗಿ ಒಂದು ಸಸಿಯನ್ನು ಎಲ್ಲರೂ ನೆಡಿ ಅನ್ನೋ ಎಲ್ಲ ಸಂಘಟನೆಗೆ ಪ್ರತ್ಯೇಕವಾಗಿ ಲಯನ್ಸ್ ಕ್ಲಬ್ನವರು ಮಾಧವುಳ್ಳಾಳ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷ ಈ ಉಳ್ಳಾಳ ಭಾಗದ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ಮತ್ತು ಲಯನ್ಸ್ ಸಂಸ್ಥೆ, ಉಳ್ಳಾಳ ನಗರಸಭೆ, ಹಾಗೆ ಈ ಸ್ಕೂಲು ಮತ್ತು ಸೈಯದ್ ಮದನಿ ದರ್ಗಾ ಟ್ರಸ್ಟ್ ಅವರೆಲ್ಲರಿಗೂ ನನ್ನ ಅರಣ್ಯ ಇಲಾಖೆ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು. 1 ಲಕ್ಷ ಗಿಡಗಳು ನೆಡುವ ನನ್ನ ಕಾರ್ಯಕ್ರಮ. ಇದಕ್ಕೆ ನಾವು 6 ತಿಂಗಳಿಂದ ನಾವು ತಯಾರಿ ಮಾಡ್ತಾ ಇದ್ದೇವೆ. ಶ್ರೀಧರ್ ಸರ್ ಹತ್ರ ನಾವು 6 ತಿಂಗಳಿಂದ ಹೋಗಿ ನಾನು ಮತ್ತೆ ಮಾಧವುಳ್ಳಾಳವರು ಆ ನಿಟ್ಟಿನಲ್ಲಿ ಇದು ಪ್ರಥಮ ಹೆಜ್ಜೆ ಇವತ್ತು ನಾವು ಇಡ್ತಾ ಇದ್ದೇವೆ. ಬಹಳ ಸಂತೋಷ ನಮಗೆ. ಹಾಗೇನೆ ಕೆರೆಗಳ ಅಭಿವೃದ್ಧಿ ಕೂಡ ನನ್ನ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಪ್ರಮುಖವಾದ ಒಂದು ಕಾರ್ಯಕ್ರಮ. ಅದಕ್ಕೋಸ್ಕರ ಈ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಯೊಬ್ಬ ಮಕ್ಕಳು, ಶ್ರೀಧರ್ ಸರ್ ಹೇಳಿದ ಹಾಗೆ ಪ್ರತಿಯೊಬ್ಬ ಮಕ್ಕಳು ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸುವ ಒಂದು ಜವಾಬ್ದಾರಿಯನ್ನು ನೀವು ತಗೊಳ್ಬೇಕು. ನಿನ್ನೆ ತಾನೇ ಫಿಲಿಪೈನ್ಸ್ ಯೂನಿವರ್ಸಿಟಿ, ಫಿಲಿಪೈನ್ಸ್ ದೇಶದ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಲಾ ಪಾಸ್ ಮಾಡಿದ್ದಾರೆ. ನಿನ್ನಲ್ಲ ಮೊನ್ನೆ. ಏನಂತ ಹೇಳಿದ್ರೆ ಅವರ ಗ್ರಾಜ್ಯುಯೇಟ್ಸ್ಗೆ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅವರು 10 ಗಿಡಗಳನ್ನು ನೆಟ್ಟು ಅದರ ಪೋಷಣೆ ಮಾಡಿದ ಪ್ರೂಫ್ ಅನ್ನು ಕೊಟ್ಟರೆ ಮಾತ್ರ ಅವರಿಗೆ ಒಂದು ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ಕೊಡ್ತಾನಂತ ಲಾ ಪಾಸ್ ಮಾಡಿದ್ದಾರೆ ಫಿಲಿಪೈನ್ಸ್ ದೇಶದಲ್ಲಿ. ನೋಡಿ ಎಷ್ಟು ಪ್ರಾಮುಖ್ಯತೆ ಇವತ್ತು ಇದೆ. ನಾವು ನಮ್ಮ ಪರಿಸರ ಬೆಳೆಸಬೇಕು. ಯಾಕಂದ್ರೆ ಒಂದು ದಿವಸ ನಮಗೆ ಹಾಸ್ಪಿಟಲ್ ಹೇಗೆ ನಾವು ಆಕ್ಸಿಜನ್ ಕ್ರಾಯಕ ತೆಗೆದುಕೊಂಡು ರೋಗಿಗಳಿಗೆ ಹಾಕ್ತೇವೆ, ಆ ತರ ಪರಿಸ್ಥಿತಿ ಬರಬಹುದು, ನೆನ್ಪಿಡಿ. ಸೊ ಈ ನಿಟ್ಟಿನಲ್ಲಿ ದಯಮಾಡಿ ಮಕ್ಕಳು ಪ್ರತ್ಯೇಕವಾಗಿ ಇದನ್ನು ನಿಮ್ಮ ಪಠ್ಯ ಪುಸ್ತಕದ ಒಟ್ಟಿಗೆನೆ ಒಂದು ಮರಗಿಡಗಳನ್ನು ನೆಲೆಸುವ ಒಂದು ಆ ಜವಾಬ್ದಾರಿಯನ್ನು ನೀವು ನಿಮ್ಮಲ್ಲಿ ಬೆಳೆಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೃಷ್ಟಿಕರ್ತನ ಈ ಒಂದು ಭೂಮಿ ಮೇಲೆ ದೇವರ ಆಜ್ಞೆಯಂತೆ ನಾವು ಪ್ರವಾದಿಗಳ ಆದೇಶ ಪ್ರಕಾರ, ಸಂತರುಗಳ ಆದೇಶದ ಪ್ರಕಾರ ನಾವು ನಡೆದುಕೊಂಡು ಬಂದಿದ್ರೆ ಲಯನ್ಸ್ ಕ್ಲಬ್ಗೆ ಈ ಬಾರಿ ಈ ಕೆಲಸ ಇರ್ಲಿಕ್ಕಿಲ್ಲ. ಸೃಷ್ಟಿಕರ್ತನ ನೀತಿ ಮಿತಿಯನ್ನ ಮೀರಿಕೊಂಡು ಈ ಭೂಮಿ ಮೇಲೆ ನಾವು ನಮ್ಮ ಸ್ವಂತಿಕೆಗೆ ಬೇಕಾಗಿ ಬಳಸಿಕೊಂಡಿದ್ದರಿಂದಾಗಿ ಈ ರೀತಿಯ ತಾಪಮಾನ ಆಗಿ ಜೂನ್ನಲ್ಲಿ ಬರುವಂತಹ ಮಳೆ ಅಥವಾ ಅದಕ್ಕಿಂತ ಮೊದಲು ಬರುವಂತ ಹಿಂಗಾರು ಮಳೆ ಕೂಡ ಕಾಣದೆ ಉಳ್ಳಾಳದಂತ ಸಮುದ್ರ ತೀರದಲ್ಲಿರುವಂತಹ ನಾವು ಕೂಡ ನೀರಿನ ಬವಣೆಯನ್ನು ಪಟ್ಟದ್ದು ಹೇಳುತ್ತೀರ. ಮಂಗಳೂರು ಕಡೆಯಲ್ಲಿ ಅಂತೂ
ನೀರಿಗಾಗಿ ರೇಷನ್ ಬರುವಂತ ಪರಿಸ್ಥಿತಿ ಕಂಡಾಗ ನಾವು ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ. ಈಗ ರಾಜ್ಯಪಾಲರು ಮಾತಾಡುವಾಗ ಹೇಳಿದ್ರು, ಈ ಭೂಮಿ ನಮ್ಮದಲ್ಲ, ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಹೋಗ್ಬೇಕು ಅಂತೇಳಿ. ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗುವಾಗ ಈ ಭೂಮಿ ಮೇಲೆ ಅನೇಕ ಗುಡ್ಡಗಾಡುಗಳು, ಅರಣ್ಯಗಳು, ಕಾಡು ಸಂಪತ್ತು ಬೇಕಾದಷ್ಟು ಯಾರು ನಾವು ನೀವು ನೆಟ್ಟದ್ದಲ್ಲ, ಸೃಷ್ಟಿಕರ್ತ ಕೊಟ್ಟು. ಈಗ ಸವಾಲಾಗಿಕೊಂಡು ಈ ಪರಿಸರವನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡಬೇಕಾದ್ರೆ ನಾವು ಕೈಯಾರೆ ಇವತ್ತು ಗಿಡ ಮರಗಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಇಲ್ಲಿ ನಾವು ಇವರು ಮಾಧವ ವಿಜಯರು ಮಯ್ಯಾರವರು ಹೇಳಿದ ಹಾಗೆ ಮನಸ್ಸಲ್ಲಿ ಒಂದು ಜಾಗ ನಾವು ಇಟ್ಕೊಂಡ್ರೆ ಗಿಡ ಮರ ಅಂತ ಅಲ್ಲ, ಈ ನಾಡಿನ ಉಳಿವಿಗಾಗಿ, ಈ ನಾಡಿನ ಶಾಂತಿ ಸೌಹಾರ್ದಕ್ಕಾಗಿ ನಮ್ಮಲ್ಲಿ ಒಂದು ಹೃದಯದ ಒಂದು ಚಿಕ್ಕ ಭಾಗ ನಾವು ಶುದ್ಧವಾಗಿ ಇಟ್ಕೊಳ್ಳಲ್ಲಿ ನಮಗೆ ಏನು ಕಮ್ಮಿ ಆಗ್ಲಿಕ್ಕಿಲ್ಲ ಅಂತ ಹೇಳುವ ಮಾತನ್ನು ಹೇಳಿ ನಾನು ಮುಂದೆ ಉದ್ದ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಶ್ರೀಧರ್ ಅವರು ನಾವು ಕಳೆದ ಬಾರಿ ಮಾಡಿದಂತ ಗಿಡ ಮರಗಳನ್ನ ಉಳಿಸಲಿಕ್ಕೆ ಬೇಕಾಗಿ ನಿರಂತರವಾಗಿ ಕೆಲಸ ಮಾಡುವಂತ ಸಿಪಾಯಿ ತರದ ಕೆಲಸವನ್ನು ನಾನು ಖಂಡಿತ ಮೆಚ್ಚುತ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇದೀಗ ಸರ್ಕಾರದಲ್ಲಿರುವಂತ ಅನೇಕ ಉದ್ಯೋಗಿಗಳು ಅವರ ಉದ್ಯೋಗ ಮಾತ್ರ ಅಲ್ಲಿ ಸಮಯಕ್ಕೆ ಸೀಮಿತವಾಗಿರುತ್ತದೆ, ಆದರೆ ಕೆಲಸಕ್ಕಾಗಿ ಅವರು ಇರುವುದಿಲ್ಲ. ಸಂಬಳಕ್ಕಾಗಿ, ಸಮಯಕ್ಕಾಗಿ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಇರುವಂತಹ ಸಂದರ್ಭದಲ್ಲಿ ಶ್ರೀಧರ ಶೆಟ್ಟಿಯ ಬಳಗ ಬಹಳಷ್ಟು ನಿಷ್ಠೆಯಿಂದ ತಾನು ಮಾಡಿದ ಕೆಲಸ ಅದು ಉಳಿಯಬೇಕು ಅಂತ ಹೇಳುವಂತದ್ದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನು ಮುಂದೆ ಕೂಡ ಲಯನ್ಸಿನ ನೆರವಿನಿಂದ ಆಗುವಂತ ಅನೇಕ ಲಕ್ಷಗಳ ನೆಡುವಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳಿದ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರವಾದಿಯವರು ಕರೆದು ಹೇಳಿದಂತ ಮಾತು, ಓ ಜನರೇ, ನಾಳೆ ದಿವಸ ಪ್ರಳಯ ಆಗ್ತದೆ ಅಂತ ಹೇಳಿ ನಿಮಗೆ ಗೊತ್ತಿದ್ರು ಕೂಡ ಇವತ್ತು ನೀನು ಒಂದು ಗಿಡವನ್ನ ನೆಡಬೇಕು, ಆ ಮೂಲಕ ಪರಿಸರವನ್ನ ಉಳಿಸಬೇಕು ಅಂತ ಹೇಳುವ ಆಜ್ಞಾಪನೆಯನ್ನು ನೀಡಿದಂತ ಪ್ರವಾದಿಯವರ ಮಾತನ್ನು ನಾವು ನೀವೆಲ್ಲ ಪಾಲಿಸಬೇಕು ಅಂತ ಹೇಳಿ ಈ ಊರನ್ನ, ಈ ನಾಡನ್ನ, ಈ ಜಗತ್ತು ಉಳಿಬೇಕಾದ್ರೆ ಈಗ ಅವರು ಹೇಳಿದ್ರು ನೇಪಾಳ ಫಿಲಿಪೈನ್ಸ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಕಾರ್ಯಕ್ರಮ ಹಾಕಿದ್ದಾರೆ. ನಾವು ಕೂಡ ಮಾಡಬಹುದು, ಅದಕ್ಕೆ ಕಾನೂನು ಬೇಕು ಅಂತೇನಿಲ್ಲ. ಶಾಲಾ ಶಿಕ್ಷಕರು, HMಗಳು, ಕಾಲೇಜಿನ ಪ್ರಾಂಶುಪಾಲರುಗಳು, ನೋಡಪ್ಪ ನೀನು ಒಂದು ಮಗು ಒಂದು ಸಸಿಯನ್ನು ನಟ್ಟು ಒಂದು ಫೋಟೋ ತಂದು ತೋರಿಸು ಅಂತ ಹೇಳಿದ್ರೆ ಅವನಿಗೆ ಒಂದು ಶಿಕ್ಷಣ ಕೊಟ್ಟ ಹಾಗೆ ಆಯಿತು. ಅದರ ಮೂಲಕ ನಾನು ಈ ಹಿಂದೆ ನೋಡಿದ ಹಾಗೆ ಲಕ್ಷ ಗಿಡ ನೆಟ್ಟರು, ಕೋಟಿ ಗಿಡ ನೆಟ್ಟರು, ಬದುಕುವುದರಲ್ಲಿ 10% ಮಾತ್ರ ಜನರ ಸಹಕಾರ ಇಲ್ಲದೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಈ ಒಂದು ಗಿಡವನ್ನು ನೆಟ್ಟು ಫೋಟೋ ತಂದು ತೋರಿಸು ಅಂತ ಹೇಳಿ ಖಂಡಿತವಾಗಿ ತಂದು ಕೊಡಬಹುದು. ಕರ್ನಾಟಕದ ಕಾನೂನಿನ ಕಾಯುವ ಅವಶ್ಯಕತೆ ಇಲ್ಲ ಅಂತ ಹೇಳುವ ಮಾತನ್ನು ಹೇಳಿ ನಮ್ಮ ಈ ಪರಿಸರದಲ್ಲಿ ವಾಣಿ ಆಳ್ವಾರು ಕಮಿಷನರ್ ಆಗಿ ಇದ್ದುಕೊಂಡು ಬಹಳ ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಕೂಡ ನಾವು ವಿದ್ಯಾರ್ಥಿಗಳು, ಯುವಕರು, ವೃದ್ಧರು ಎಲ್ಲ ಸೇರಿಕೊಂಡು ನಾವು ಪ್ಲಾಸ್ಟಿಕ್ ಮುಕ್ತ ಉಲ್ಲಾಲವನ್ನು ಮಾಡಲಿಕ್ಕೆ ಪಣ ತೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಮಾತ್ರವಲ್ಲ, ಲಯನ್ಸ್ ಕ್ಲಬ್ ಈ ಸೇವಾ ಮನೋಭಾವನೆಯ ಈ ಸಂಸ್ಥೆಯವರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇವತ್ತೊಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ನಾನು ದರ್ಗಾ ಸಮಿತಿ, ನಮ್ಮ ಟ್ರಸ್ಟ್ ವತಿಗಳಿಂದ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಉಳ್ಳಾಲ ಪರಿಸರಕ್ಕೆ ಲಯನ್ಸ್ ಕ್ಲಬ್ಬಿನ ಹೆಚ್ಚು ಸಹಾಯದ ಹಸ್ತ ದೊರಕಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.